ಬೇಜೂರಿನ ಗೋವಿಂದ ಬಾ ಪೂಜಾರಿಯವರ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಉದ್ಯಮದಲ್ಲಿನ ಸಾಧನೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಮತ್ತು ಬಿರುದನ್ನ ನೀಡಿ ಗೌರವಿಸಿದ ಏಷ್ಯಾ ವೇದಿಕ್ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯು ಗೋವಿಂದ ಬಾಬು ಪೂಜಾರಿಯವರ ಸಮಾಜ ಸೇವೆ ಹಾಗೂ ಉದ್ಯಮದಲ್ಲಿ ಮಾಡಿರುವ ಸಾಧನೆಯನ್ನ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದ ಬಾಬು ಪೂಜಾರಿ ಮತ್ತು ಮಂಜಮ್ಮ ಎಂಬವರ ಸುಪುತ್ರನಾದ ಗೋವಿಂದ ಬಾಬು ಪೂಜಾರಿಯವರು ಬಿಜೂರು ಎಂಬ ಕುಗ್ರಾಮದಲ್ಲಿ ಜನಿಸಿ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ ಮನೆಯ ಆಗಿನ ಆರ್ಥಿಕ ಪರಿಸ್ಥಿತಿಯನ್ನು ಮನಗಂಡು ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಉದ್ಯೋಗ ನಿಮಿತ್ತ ದೂರದ ಊರಾದ ಮುಂಬೈ ನಗರಕ್ಕೆ ತೆರಳಿ ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡರು. ತನ್ನ ಕಠಿಣ ಪರಿಶ್ರಮದಿಂದ ಒಂದೊಂದೇ ಹೆಜ್ಜೆ ಮುಂದೆ ಬಂದು ತನ್ನ ಸ್ವಂತ ಉದ್ಯಮ ಶಬ್ಡಾಕ್ ಫುಡ್ ಮತ್ತು ಹಾಸ್ಪಿಟಾಲಿಟಿ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿ ಸಾವಿರಾರು ಜನರಿಗೆ ಅನ್ನದಾತರಾಗಿದ್ದಾರೆ. ಗೋವಿಂದ ಬಾಬು ಪೂಜಾರಿ ಅವರು ತನ್ನೂರಿನ ಜೊತೆಗೆ ಸದುಪಯೋಗವಾಗಲೆಂದು ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿ ಟ್ರಸ್ಟ್ ಮೂಲಕ ಕಡುಬಡವರಿಗೆ ಮನೆಯನ್ನ ನಿರ್ಮಿಸಿಕೊಟ್ಟು ಆಶ್ರಯದಾತರಾಗಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಾವಿರಾರು ಕುಟುಂಬಗಳಿಗೆ ಅಡುಗೆ ಸಾಮಗ್ರಿಯ ಕಿಟ್ಗಳನ್ನು ನೀಡಿರುತ್ತಾರೆ. ಗೋವಿಂದ ಬಾಬು ಪೂಜಾರಿಯವರು ಕಷ್ಟ ಎಂದು ಬಂದವರನ್ನ ಕೈಬಿಡದೆ ತನ್ನಿಂದಾದ ಸಹಾಯವನ್ನ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ರವಿರಾಜ್, ವಿ4 ನ್ಯೂಸ್, ಪೈಂತೂರು.